ಕೇರಳದಲ್ಲಿ ವಿಶಿಷ್ಟ ಸಂಪ್ರದಾಯಕ್ಕೆ ಸಾಕ್ಷಿಯಾದ ಕಾಸರಗೋಡು ಬಾರಿಕಾಡು ಮಹಿಷಮರ್ದಿನಿ ಕ್ಷೇತ್ರದಲ್ಲಿ ವಾರ್ಷಿಕ ಪಂಚಮೂರ್ತಿ ಭೂತಬಲಿ. ದೇವರ ಸ್ವಂತ ನಾಡು ಕೇರಳದಲ್ಲಿ ಧಾರ್ಮಿಕ ಮೌಲ್ಯಗಳ ಆಚಾರ ವಿಚಾರಗಳಿಗೆ ಅದರದ್ದೇ ಆದ ಮಹತ್ವವಿದೆ. ತಲತಲಾಂತರದಿಂದ ಬಳುವಳಿಯಾಗಿ ಬಂದ ಸಂಪ್ರದಾಯವನ್ನ ಇಂದಿಗೂ ಉಳಿಸಿಕೊಂಡು ಹೋಗುತ್ತಾ ಇದ್ದಾರೆ. ಕೇರಳ ಎಂದಾಕ್ಷಣ ನೆನಪಿಗೆ ಬರುವುದು ಹಸಿರು ಐಸಿರಿಯ ನಡುವೆ ದೇವಾಲಯದ ಭವ್ಯತೆ, ಅದರ ಘನತೆಯನ್ನ ಸಾರುವ ಕೆಲವು ಅಪರೂಪದ ಆಚರಣೆಗಳು. ಕೇರಳ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಕಾಣಸಿಗದ ಪಂಚದೇವರ ಉತ್ಸವ ಮೂರ್ತಿಗಳ ಭೂತಬಲಿಯು ಈ ಸನ್ನಿಧಿಯಲ್ಲಿ ಮಾತ್ರವೇ ನೋಡಬಹುದಾಗಿದೆ. ತಾಳಮೇಳಗಳ, ಚೆಂಡೆನಾದಗಳ ಝೇಂಕಾರ, ಪಂಚಮೂರ್ತಿಗಳ ಅಲಂಕಾರ, ವೈದಿಕ ಆಚಾರ ಅನುಷ್ಠಾನದ ನೋಟವೇ ಸುಮಧುರ. ಈ ಎಲ್ಲ ಅದ್ಭುತಗಳೊಂದಿಗೆ ವಿರಾಜಮಾನವಾಗಿ ಮೆರೆಯುವ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಊರಪರವೂರ ಭಕ್ತರ ದಂಡೆ ಹರಿದು ಬರುತ್ತದೆ. ಅಷ್ಟಕ್ಕೂ ಈ ಅಪರೂಪದ ದೇವಾಲಯ ಇರುವುದು ಕಾಸರಗೋಡು ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಚಿತ್ತಾರಿ ಗ್ರಾಮದ ಬಯಲು ಸೀಮೆಯ ಬಾರಿಕಾಡು ಅಥವಾ ವಾರಿಕಾಟಪ್ಪನ್ ಮಹಿಷಮರ್ದಿನಿ ಕ್ಷೇತ್ರದಲ್ಲಿ. ಪುರಾಣ ಪ್ರಸಿದ್ಧ ಕ್ಷೇತ್ರವನ್ನ ಬ್ರಹ್ಮಶ್ರೀ ಬಾರಿಕಾಡು ತಾಯ ದಿವ್ಯ ಉಪಸ್ಥಿತಿಯಲ್ಲಿ ಕ್ಷೇತ್ರ ಕಾರ್ಯಗಳು ನಡೆಯುತ್ತದೆ. ಶ್ರೀ ಮಹಾಗಣಪತಿ, ಶ್ರೀ ಧರ್ಮಶಾಸ್ತ್ರ, ಶ್ರೀ ಮಹಾವಿಷ್ಣು, ಶ್ರೀ ಮಹಿಷಮರ್ದಿನಿ, ಶ್ರೀ ಮಹಾದೇವ ಎಂಬಿ ಪಂಚದೇವರುಗಳ ಆರಾಧನೆ ನಡೆಯುವುದರಿಂದ ಪಂಚದೇವರ ಪಾವನ ಭೂಮಿ ಎಂದೇ ಕರೆಯಲ್ಪಡುತ್ತದೆ. ಶ್ರೀ ಸನ್ನಿಧಿಯಲ್ಲಿ ಮೇಷ ಮಾಸದ ವಾರ್ಷಿಕ ಜಾತ್ರೆ ಎಂದು 5 ಉತ್ಸವ ಮೂರ್ತಿಗಳ ಬಲಿನರ್ತನ ಸೇವೆಯೂ ನಡೆಯುತ್ತದೆ. ಇದು ಕೇರಳ ರಾಜ್ಯದ ಮತ್ಯಾವುದೇ ಸನ್ನಿಧಿಯಲ್ಲಿ ಇಂತಹ ಅಪರೂಪದ ವಿದ್ಯಮಾನ ನಡೆಯುವುದಿಲ್ಲ. ಶ್ರೀ ಕ್ಷೇತ್ರದಲ್ಲಿ ಮಹಿಷಮರ್ದಿನಿ ಗುಡಿಯು ಪ್ರತ್ಯೇಕವಾಗಿದ್ದು ಪಡುವಣ ದಿಕ್ಕಿಗೆ ಮುಖ ಮಾಡಿದೆ. ಉಳಿದ 4 ಉಪದೇವರುಗಳಿಗೆ ಪ್ರತ್ಯೇಕವಾದ ಗುಡಿಯಿದ್ದು ಅದು ಮೂಡಣ ದಿಕ್ಕಿಗೆ ಮುಖ ಮಾಡಿದೆ. ವಾರ್ಷಿಕ ಜಾತ್ರಾ ಮಹೋತ್ಸವ ಮೇ 8 ಮತ್ತು 9ರಂದು ನಡೆಯಿತು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಜಾತ್ರೆ 2ನೇ ದಿನ ಬಾರಿಕಾಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಿಂದ ಉಲ್ಪೆ ಸಮರ್ಪಣೆ, ಶ್ರೀಭೂತ ಬಲಿ, ಉತ್ಸವ ಮೂರ್ತಿ ಮೆರವಣಿಗೆ, ವಸಂತ ಮಂಟಪದಲ್ಲಿ ಕಟ್ಟೆಪೂಜೆ, ಪಂಚಮೂರ್ತಿಗಳ ನೃತ್ಯೋತ್ಸವ ಬಲಿ ನಡೆಯಿತು.